ಬೆಂಗಳೂರಿನ ರಸ್ತೆಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಜೊತೆ ವೀಲಿಂಗ್ ಚೋರರ ಕಾಟ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದೇ ರೀತಿ ಏರ್ಪೋರ್ಟ್ ರಸ್ತೆಯಲ್ಲಿ ಡೆಡ್ಲಿ ವೀಲಿಂಗ್ ಮಾಡ್ತಾ ಇದ್ದ ಪುಂಡರನ್ನ ಅಂಡರ್ ಮಾಡಿದ್ದಾರೆ ಸಿಲಿಕಾನ್ ಸಿಟಿ ಪೊಲೀಸರು. ಹೋಂಡಾ ಡಿಯೋ ಬೈಕ್ನಲ್ಲಿ ಡೆಡ್ಲಿ ವೀಲಿಂಗ್ ಮಾಡ್ತಾ ಇದ್ದ ಪುಂಡನ ವಿಡಿಯೋ ನೋಡಿ ಅಲರ್ಟ್ ಆದ ಪೊಲೀಸರು ಆತನಿಗಾಗಿ ಬಲೆ ಬೀಸ್ತಾರೆ. ಆರ್ಟಿ ನಗರ ಪೊಲೀಸರ ಕಾರ್ಯಾಚರಣೆಯಲ್ಲಿ ಕಡೆಗೂ ಪುಂಡ ಲಾಕ್ ಆಗಿದ್ದು ಈಗ ಕಂಬಿ ಎಣಿಸ್ತಿದ್ದಾನೆ. ಬಂಧಿತ ಆರೋಪಿಯನ್ನ 20 ವರ್ಷದ ವಿಜಯ್ ಅಂತ ಗುರುತಿಸಲಾಗಿದೆ. ಈತನಿಗೆ ರೀಲ್ಸ್ ಮಾಡುವ ಹ್ಯಾಬಿಟ್ ಇತ್ತು. ಅಲ್ಲೋ ಇಲ್ಲೋ ನಿಂತು ಎಲ್ಲರಂತೆ ಈತನು ಕೂಡ ರೀಲ್ಸ್ ಮಾಡ್ತಿದ್ರೆ ಸಮಸ್ಯೆ ಇರ್ತಿರ್ಲಿಲ್ಲ. ಆದ್ರೆ ಈತ ಮಾಡಿದ್ದೇ ಬೇರೆ. ಬೈಕ್ ಜೊತೆ ಸರ್ಕಸ್ ಮಾಡ್ತಾ ಬ್ಯುಸಿ ರೋಡ್ನಲ್ಲೇ ವೀಲಿಂಗ್ ಮಾಡಿ ಎಲ್ಲರಿಗೂ ಟಾರ್ಚರ್ ಕೊಡ್ತಿದ್ದ. ಹೀಗೆ ರೀಲ್ಸ್ ಮಾಡಿದ ವಿಡಿಯೋಸ್ಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ತಿದ್ದ. ಮೇಕ್ರಿ ಅಂಡರ್ಪಾಸ್, ಸಿಬಿಐ ಕಚೇರಿ ರಸ್ತೆಗಳಲ್ಲಿ ಡೆಡ್ಲಿ ವೀಲಿಂಗ್ ಮಾಡ್ತಿದ್ದ. ಈ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ವೀಲಿಂಗ್ ಚಟಕ್ಕೆ ಬಿದ್ದವನಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ. ಬೈಕ್ ಸೀಸ್ ಮಾಡಿ ವೀಲಿಂಗ್ ಮಾಡ್ತಾ ಇದ್ದ ಆರೋಪಿ ವಿಜಯನನ್ನ ಕಂಬಿ ಹಿಂದೆ ತಳ್ಳಿದ್ದಾರೆ.